ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡವರನ್ನ ಪೊಲೀಸರು ಬೆಂಬಿಡದೆ ಬೆನ್ನತ್ತುತ್ತಲೇ ಇರ್ತಾರೆ. ಎಷ್ಟೇ ವರ್ಷಗಳಾದರೂ ಪೊಲೀಸರ ಕಡತದಿಂದ ಅದು ಮಾಸಿ ಹೋಗುತ್ತಿಲ್ಲ. ಅದಕ್ಕೊಂದು ಉದಾಹರಣೆ ಇತ್ತೀಚೆಗೆ ಮಂಗಳೂರು ಪೊಲೀಸರು ನಡೆಸಿದ ಕಾರ್ಯಾಚರಣೆ. 1998ರ ಡಿಸೆಂಬರ್ 31ರಂದು ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳೆಯಂಗಡಿಯಲ್ಲಿ ನಡೆದ ಕೋಮು ಗಲಭೆ ಮತ್ತು ಬೆಂಕಿ ಹಚ್ಚಿ ನಡೆಸಿದ ಗಲಾಟೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನ 26 ವರ್ಷಗಳ ಬಳಿಕ ಮಂಗಳೂರು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಪ್ರಕರಣದ ಆರೋಪಿಗಳ ಪೈಕಿ ಲೀಲಾಧರ್ ಮತ್ತು ಚಂದ್ರಹಾಸ್ ಕೇಶವ ಶೆಟ್ಟಿ ಎಂಬುವರು ಘಟನೆ ನಡೆದಾಗಿನಿಂದ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದರು. ಮೂಡಬಿದ್ರೆಯ ಹಿರಿಯ ಚೀಫ್ ಜುಡಿಷಿಯಲ್ ಅಂಡ್ ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದಂತೆ ಪಕ್ಷಿಕೆರೆ ಗ್ರಾಮದ ಲೀಲಾಧರ್ ಊರಿನ ಬಾಡಿಗೆ ಮನೆಯೊಂದರಲ್ಲಿ ವಾಸವಿರುವ ಬಗ್ಗೆ ಮಾಹಿತಿ ಪಡೆದ ಮುಲ್ಕಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಹಾಗೆಯೇ ಈ ಪ್ರಕರಣದಲ್ಲಿ ದುಬೈಗೆ ಪರಾರಿಯಾಗಿದ್ದ ಇನ್ನೋರ್ವ ಆರೋಪಿ ಚಂದ್ರಹಾಸ್ ಕೇಶವ ಶೆಟ್ಟಿ ಯಾನೆ ಚಂದ್ರ ಎಂಬಾತನನ್ನ ಇತ್ತೀಚೆಗೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ವಶಕ್ಕೆ ಪಡೆದು ದಸ್ತಗಿರಿ ಮಾಡಲಾಗಿತ್ತು. ಇಬ್ಬರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನ್ಯಾಯಾಲಯದಿಂದ ಈ ಹಿಂದೆ ಹೊರಡಿಸಿದ್ದ ಆದೇಶ ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದರಿಂದ ಇಬ್ಬರ ವಿರುದ್ಧ ಪ್ರತ್ಯೇಕವಾಗಿ ಬಿಎನ್ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. 1998 ಈ ಮುಲ್ಕಿ ಹಳೆಯಂಗಡಿಯಲ್ಲಿ ಒಂದು ಕಮ್ಯುನಲ್ ಗಲಾಟೆ ಆಗಿ ಬೆಂಕಿ ಹಚ್ಚಿದ್ದಂಥ ಒಂದು ಘಟನೆ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟು ಕೇಸ್ ರಿಜಿಸ್ಟರ್ ಆಗಿ ಇಬ್ಬರು ಆರೋಪಿತರು ಆವಾಗ ತಲೆಮರೆಸಿಕೊಂಡಿದ್ದರು. ಅವರಿಬ್ಬರನ್ನು ಕೂಡ ಇತ್ತೀಚೆಗೆ ನಮ್ಮ ಮುಲ್ಕಿ ಪೊಲೀಸ್ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಬ್ಬರಿಗೆ ಕೂಡ ಜುಡಿಷಿಯಲ್ ಕಸ್ಟಡಿ ಆಗಿದೆ. ಅಷ್ಟೇ ಅಲ್ಲದೆ ಇಬ್ಬರ ಮೇಲೆ 2 ಕೇಸು ಸಪರೇಟಾಗಿ ಕೋರ್ಟ್ ಪ್ರಾಸೆಸ್ ಅಟೆಂಡ್ ಮಾಡಿಲ್ಲ, ವಾರೆಂಟ್ ಬಂದರೂ ಕೂಡ ಇವರು ಕೋರ್ಟ್ ಅಟೆಂಡ್ ಮಾಡಿಲ್ಲ ಅಂತ ಕೇಸ್ ಮಾಡಿದ್ವಿ. ಈ ಕೇಸ್ ಅಂತೂ 100% ಕನ್ವಿಕ್ಷನ್ ಆಗುತ್ತೆ. ಇವರಿಗೆ ಇದರಲ್ಲಿ ಜೈಲು ಪಕ್ಕ. ಇಷ್ಟೇ ಅಲ್ಲದೆ ಗಲಾಟೆ ಆದರೆ 25 ವರ್ಷದ ನಂತರ ಕೂಡ ಪೊಲೀಸರು ಬಂದು ಅರೆಸ್ಟ್ ಮಾಡೋ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಒಂದು. ಎರಡನೇದು, ಇಂಥ ಗಲಾಟೆಗಳಲ್ಲಿ ಯಾರಾದರೂ ಭಾಗಿಯಾಗಿದ್ದಾಗ ಅದರಲ್ಲಿ ಈ ಮೊದಲು ಯಾರಾದರೂ 2 ಕೇಸಲ್ಲಿ ಇದ್ದವರು ಇನ್ ಕೇಸ್ ನಿಮಗೆ ಗೊತ್ತಿಲ್ಲದೆ ಆ ಪ್ರಕರಣದಲ್ಲಿ ಇದ್ದರೆ ಅದರಲ್ಲಿ ನಾವೇನಾದರೂ ಕೋಕಾ ಕೇಸ್ ಹಾಕಿದರೆ, ಈಗಾಗಲೇ 3 ಕೇಸ್ ಹಾಕಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಒಬ್ಬನು ಆ ಕೇಸಲ್ಲಿ ಇಲ್ಲಾಂದರೂ ಕೂಡ ಮೆಂಬರ್ ಆಫ್ ದಿ ಗ್ಯಾಂಗ್, ಆ ಗ್ಯಾಂಗ್ ಮೆಂಬರ್ ಆಗಿದ್ದರಿಂದ ಅವನಿಗೂ ಅರೆಸ್ಟ್ ಮಾಡಿದ್ದೀವಿ. ಸೊ ನೀವು ಕೂಡ ಅಂಥವ್ರ ಜೊತೆಗೆ ಕೋಕಾ ಕೇಸಲ್ಲಿ ಹೋಗಲಿಕ್ಕೆ ಪ್ರತಿ ಅವಕಾಶವೂ ಇದೆ. ಅದಕ್ಕೆ ಎಲ್ಲರೂ ಕೂಡ ಕಾನೂನನ್ನು ತಿಳ್ಕೊಂಡು ನಿಮಗೆ ಏನು ಬೇಕಂತ ಒಂದು ಡೆಸಿಷನ್ ತೊಗೊಂಡು ಮುಂದುವರಿಬೇಕಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ತೊಗೋಬೋದು.